ಬಹರೇನ್ನ ಬಸವ ಸಮಿತಿಯು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲು ರೂಪುರೇಷೆಗಳನ್ನು ಹಾಕಿಕೊಂಡಿದ್ದು ಮೇ 4ರಂದು ಬುಧವಾರ ಸಂಜೆ 5:30ಕ್ಕೆ ಸರಿಯಾಗಿ ಆಧಾರಿ ಪಾರ್ಕ್ನಲ್ಲಿರುವ ನ್ಯೂ ಸೀಸನ್ಸ್ ಹಾಲ್ನಲ್ಲಿ ಜರುಗಲಿರುವುದು. ನಾಡಿನ ಖ್ಯಾತ ರಾಜ್ಯ ಪ್ರಶಸ್ತಿ ವಿಜೇತ ಜನಪದ ಸಾಹಿತ್ಯ ಕಲಾಕುಶಲ ಸಾಹಿತಿ ಹಿರಿಯ ವಿದ್ವಾಂಸ ಡಾಕ್ಟರ್ ಶಂಭು ಬಳಿಗಾರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನಾಡಿನ ಖ್ಯಾತ ಗಾಯಕ ರಾಗ ಸಂಯೋಜಕ ಗಣೇಶ್ ದೇಸಾಯಿ ಅವರು ಸಂಗೀತ ಕಾರ್ಯಕ್ರಮವನ್ನು ನೀಡಲಿದ್ದು ವಚನಗಳನ್ನು ತತ್ವಪದಗಳನ್ನು ಹಾಡಿ ಜನರನ್ನ ರಂಜಿಸಲಿರುವರು. ಬಸವ ಸಮಿತಿಯ ಪ್ರತಿಭಾವಂತ ಕಲಾವಿದರುಗಳಿಂದ ವೈವಿಧ್ಯಮಯ ನೃತ್ಯಗಳು ರೂಪಕಗಳು ಪ್ರದರ್ಶನಗೊಳ್ಳಲಿರುವುದು. 2009ರಲ್ಲಿ ಬಹರೇನ್ ದ್ವೀಪ ರಾಷ್ಟ್ರದಲ್ಲಿ ಬಸವ ಸಮಿತಿಯು ಅಸ್ತಿತ್ವಕ್ಕೆ ಬಂದಿದ್ದು ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಬಸವ ಸಮಿತಿಯು ಪ್ರಸಕ್ತ ಅಧ್ಯಕ್ಷರಾಗಿ ಸತೀಶ್ ಕೊಲ್ಯಾ ಅವರು ಕಾರ್ಯನಿರ್ವಹಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡಿಗರಿಗೂ ಮುಕ್ತ ಆಮಂತ್ರಣವನ್ನು ನೀಡಿದ್ದಾರೆ. ನಮಸ್ಕಾರ, ನಾನು ಗಣೇಶ್ ದೇಸಾಯಿ, ಹಾಡುಗಾರ ಹಾಗೂ ರಾಗ ಸಂಯೋಜಕ. ಬಸವ ಸಮಿತಿ ಬಹರೇನ್ ಈ ವರ್ಷ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ಈ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅನ್ನೋದು ನನಗೆ ಬಹಳ ಸಂತೋಷದ ವಿಚಾರ. ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಮನಸ್ಸುಗಳಿಗೆ ನಾನು ಕನ್ನಡದ ಉಪನಿಷತ್ತು ಅಂತ ಕರೆದುಕೊಳ್ಳುತ್ತಲ್ಲ ವಚನಗಳನ್ನು ಹಾಡ್ತಿದ್ದೀನಿ, ತತ್ವ ಪದಗಳನ್ನು ಹಾಡ್ತಿದ್ದೀನಿ. ನನ್ನಂತೆ ಇನ್ನೂ ಅನೇಕ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗೋದರಲ್ಲಿ ಸಂಶಯವೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ನಿಮಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗಿಯೂ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತೀರಾ ಅಲ್ವಾ? ಬನ್ನಿ, ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಮಸ್ಕಾರ. ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಸತೀಶ್ ಕೊಲ್ಯಾ ಅವರ ದೂರವಾಣಿ ಸಂಖ್ಯೆ 39874771 ಅನ್ನು ಸಂಪರ್ಕಿಸಬಹುದು. ಕಮಲಕ್ಷ ಮೀನ್, V4 ನ್ಯೂಸ್, ಬಹರೇನ್.